ಹೋಟೆಲ್ಗೆ ತಿಂಡಿ ತಿನ್ನೋಕೆ ಅಂತ ಬಂದವರು ಮಾಲೀಕರಿಗೆ ಕೈಕೊಟ್ಟಿದ್ದಾರೆ. ಉಡುಪಿಯ ಕೊಡಂಕೂರಿನಲ್ಲಿ ಗ್ರಾಹಕರ ಸೋಗಿನಲ್ಲಿ ಬಂದ ಇಬ್ಬರು ಖದೀಮರು ಕ್ಯಾಶ್ ಕೌಂಟರ್ನಲ್ಲಿದ್ದ ಮೊಬೈಲ್ ಎಗರಿಸಿರೋ ಶಾಕಿಂಗ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಕಿಲಾಡಿ ಕಳ್ಳರ ಕೈಚಳಕ ಹೇಗಿದೆ ನೋಡಿ ಈ ವಿಡಿಯೋವನ್ನ. ಇವರಿಬ್ಬರು ಕೊಡಂಕೂರಿನ ಮಹಾಲಕ್ಷ್ಮಿ ಹೋಟೆಲ್ಗೆ ಬಂದು ಸುಮ್ಮನೆ ಕುಳಿತು ತಿಂಡಿ ತಿಂದಿದ್ದಾರೆ. ಆಮೇಲೆ ಬಿಲ್ ಕೊಡೋಕೆ ಅಂತ ಕೌಂಟರ್ ಹತ್ರ ಬಂದು ಮಾಲೀಕರನ್ನ ಮಾತು ಕೊಡಿಸಿದ್ದಾರೆ. ಮಾಲೀಕರು ಬಿಲ್ ಮಾಡೋ ಗಡಿಬಿಡಿಯಲ್ಲಿದ್ದಾಗ ಅವರ ಕಣ್ಣೆದುರೇ ಇದ್ದ ಮೊಬೈಲನ್ನ ಒಬ್ಬ ನೈಜವಾಗಿ ಎತ್ತಿಕೊಂಡು ಜೇಬಿಗೆ ಹಾಕಿಕೊಂಡಿದ್ದಾನೆ. ಆಮೇಲೆ ಏನೂ ಗೊತ್ತಿಲ್ಲದ ಹಾಗೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಮೊಬೈಲ್ ಮಾಯವಾಗಿದ್ದನ್ನ ಕಂಡು ಮಾಲೀಕರು ಗಾಬರಿಯಾಗಿದ್ದಾರೆ. ಕೂಡಲೇ ಸಿಸಿಟಿವಿ ಚೆಕ್ ಮಾಡಿದಾಗ ಈ ಇಬ್ಬರು ಕಿಲಾಡಿಗಳ ಕೃತ್ಯ ಬಯಲಾಗಿದೆ. ಈಗ ಈ ಸಿಸಿಟಿವಿ ದೃಶ್ಯಾವಳಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಪೊಲೀಸರು ಕೂಡ ಈ ದೃಶ್ಯಗಳನ್ನ ಆಧರಿಸಿ ಆರೋಪಿಗಳಿಗಾಗಿ ಶೋಧ ಕಾರ್ಯ ಶುರು ಮಾಡಿದ್ದಾರೆ. ವ್ಯಾಪಾರಸ್ಥರೇ, ಗ್ರಾಹಕರು ಅಂತ ಬರೋರ್ ಮೇಲೆ ಯಾವಾಗ್ಲೋ ಒಂದು ಕಣ್ಣಿರಲಿ. ಹೋಟೆಲ್ ಮತ್ತು ಅಂಗಡಿಗಳಂಗಿ ಕೆಲಸ ಮಾಡೋರು ಈ ವಿಡಿಯೋ ನೋಡಿ ಎಚ್ಚೆತ್ತುಕೊಳ್ಳಿ. ಈ ಇಬ್ಬರು ವ್ಯಕ್ತಿಗಳು ಎಲ್ಲಾದರೂ ಕಂಡರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿ. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.